ಯಾರು ಬರಲಿಲ್ವಾ? ಸಡನ್ನಾಗಿ ಲೈವಿಗೆ ಬಂದುಬಿಟ್ಟೆ. ಬೇಗ ಬೇಗ ಬನ್ನಿ, ಬೇಗ ಬೇಗ ಮಾತಾಡಿ. ಅಯ್ಯೋ, ಈ ಒಂದು ನೆಟ್ವರ್ಕಿಗೆ ಹುಡುಕಿಕೊಂಡು ಫೈನಲ್ಲಿ ಸಿಕ್ಕಿದೆ ಇಂಟರ್ನೆಟ್. ಗೊತ್ತಿಲ್ಲ ಬ್ಲರ್ ಬರ್ತಾ ಉಂಟಾ ಅಂತ, ನೀವೇ ಹೇಳಬೇಕಷ್ಟೇ ಕರೆಕ್ಟ್ ಉಂಟಾ ಇಲ್ವಾ ಅಂತ. ಇಂಟರ್ನೆಟ್ ಉಂಟಾ ಇಲ್ವಾ ಅಂತ ಸಹ ಗೊತ್ತಾಗ್ತಿಲ್ಲ. ನೀವು ಚಾಟ್ ಮಾಡಿದರೆ ಗೊತ್ತಾಗ್ತದೆ. ಬೇಗ ಬೇಗ ಚಾಟ್ ಮಾಡಿ. ಆ ನೋಟಿಫಿಕೇಶನ್ ಹೋಗೋದು ಕೂಡ ಲೇಟ್ ಅಲ್ವಾ ಯೂಟ್ಯೂಬಿದ್ದು, 10 ನಿಮಿಷ ಅಲ್ಲೇ ವೇಸ್ಟ್ ಆಗ್ತದೆ. ಬೇಗ ಬನ್ನಿ, ಬೇಗ ಬನ್ನಿ. ನಾನು ಲೈವಿಗೆ ಬರುವವಳೆಲ್ಲ ತುಂಬ ಮೆಸೇಜ್ ಬಂತು, ಲೈವಿಗೆ ಬನ್ನಿ, ಲೈವಿಗೆ ಬನ್ನಿ ಅಂತ. ಈಗ ಯಾರು ಸಹ ಇಲ್ಲ, ಬರ್ತಾ ಇದ್ದಾರೆ ಒಬ್ಬೊಬ್ಬರು. ಹಾಯ್ ಗೈಸ್. ಓ ಇವಳೇನ ಮಾರಾಯ ಸಂಜಯ್. ಕರೆಕ್ಟ್ ಉಂಡದು ಪಾನ್ ಬ್ಲರ್ ಉಂಡಾ ಇಂಟರ್ನೆಟ್ ದಲ ಇಶ್ಯೂ ಉಂಡಾ ವಾಯ್ಸ್ಗೆ ಉಂಡಾ ಪಾನ್ ಒಂಜಿ ಸಂಜು. ಚಶ್ಮಿತಾ ಹಾಯ್ ಅಕ್ಕ ಹಲೋ. ಅಶೋಕ್ ಮುಲ್ಕಿ ಹಾಯ್ ಹಲೋ. ಬೇಗ ಬೇಗ ಬನ್ನಿ ಗೈಸ್. ಸೌಮ್ಯವಾಣಿ ಹಾಯ್. ಕರೆಕ್ಟ್ ಉಂಡು ಮಾತಾ. ಖುಷಿ ಬೆಲ್ಲಾರಿ ಹಾಯ್ ಅಕ್ಕ ಹಲೋ. ನೋಡಿ ಎಷ್ಟು ಕಷ್ಟಪಟ್ಟು ಲೈವ್ಗೆ ಬಂದಿದ್ದೇನೆ. ಒಂದು ಇಂಟರ್ನೆಟ್ ಹುಡುಕಿ ಇಂಟರ್ನೆಟ್ ಸಿಕ್ಕಿಲ್ಲ ವಿಂಡೋ ಸೈಡ್, ಮತ್ತೊಂದು ಲೈಟನ್ನು ಇಟ್ಕೊಂಡಿದ್ದೇನೆ. ಅದು ನಮ್ಮ ಲೈಟ್ ಸಾಕಾಗುದಿಲ್ಲ, ಅದಕ್ಕೊಂದು ರಿಂಗ್ ಲೈಟ್ ಬೇರೆ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ. ಇಷ್ಟೆಲ್ಲ ಲಚ್ಚು ಜೆತ್ತಿಜಲು ಲಚ್ಚುನು ಪತ್ತೊಂದು ಏನ ಕಂಡನಿ ಪಿದಾಯ್ಪೋತೇರು ಈ ಲೈವ್ ಡಿಪ್ಪುಲ ಅಂತೇಳಿ. ಚಶ್ಮಿತಸ್ ಅಶೋಕ್ ಮುಲ್ಕಿ ಹಸ್ಬೆಂಡ್ ಮಗುವನ್ನು ಕರ್ಕೊಂಡು ಹೊರಗೆ ಹೋಗಿದ್ದಾರೆ. ಅವಳು ಉಪದ್ರ ಮಾಡ್ತಾಳಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ ನನ್ನನ್ನು ಬಿಡಿ ಅಂತ ಹೇಳಿ ನಾನೊಬ್ಬಳೇ ಇದ್ದೇನೆ ಈಗ ಇಲ್ಲಿ. ಊಟ ಎಲ್ಲ ಆಯ್ತಾ? ಯಾರಿಗೆಂತ ಸ್ಪೆಷಲ್ ಇವತ್ತು? ಸಂಡೇ ಅಲ್ಲ, ಎಲ್ರಿಗೂ ಕೂಡ ಸ್ಪೆಷಲ್ ಅಲ್ಲ. ಇವತ್ತಿನ ವ್ಲಾಗ್ ಎಲ್ಲ ನೋಡಿದ್ರಾ? ಎಷ್ಟು ಜನ ಇದ್ರಲ್ಲ, ವ್ಲಾಗ್ ಎಲ್ಲ ನೋಡಿದ್ರಾ? ಮತ್ತು ಅದೇ ಹೊಸ ಹೊಸ ಕಂಟೆಂಟಿಗೆಲ್ಲ ಟ್ರೈ ಮಾಡ್ತಿದ್ದೇನೆ. ಟೈಮ್ ಸಿಗಲಿಲ್ಲದಿದ್ದರೂ ಕೂಡ ಟ್ರೈ ಮಾಡ್ತಿದ್ದೇನೆ. ಮತ್ತು ಏನಾದರೂ ಕ್ವೆಶನ್ ಕೇಳಿದರೆ ಕ್ವೆಶನ್ ಕೇಳಿ. ವೀಸಿಡುವವು ಇಯರ್ ಇತ್ತಿನ ಎಂಕ್ ಇಯರ್ ನೆನಪು ಇಜ್ಜಿ ಕರೆಕ್ಟ್. ಆಲ್ಮೋಸ್ಟ್ 7 ಇಯರ್ ಪಂಡ 2016 ಡಿಗ್ರಿ ಆಯ್ನ. 2016 ಆಯ್ತು, ಸಾರಿ 2024 ಆಯ್ತಾ? 2017-18 ಆ ಟೈಮಡು. ಬಪನ್ ಎಸ್ಕೆ ಹಾಯ್ ಹಲೋ. ಹೊಸೊಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5Kಗೆ ಸ್ವಲ್ಪ ಇರೋದು, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಆಯಿತಾ ನಿಮ್ಮ ಫ್ರೆಂಡ್ಸ್ಗೆ. ಇಲ್ಲಿ 15 ಜನ ಇದ್ದೀರಾ, 15 ಜನರ ಹತ್ರ ಹೇಳಿದ್ರು ಕೂಡ 30 ಸಬ್ಸ್ಕ್ರೈಬರ್ಸ್ ಆಗ್ತದೆ ಗೈಸ್, ಪ್ಲೀಸ್. ಸಚಿನ್ ಶಿಂದೆ ಅಂತ ಕಿಧರ್ ಕ್ಯೂ ಸಂಜಯ್ ಮುಂಕಾರು ನಾಯಿ ಬಿರಿಯಾನಿ ಸ್ಪೆಷಲ್. ನೀನೇ ತಿನ್ನು, ನಾಯಿನೇ ತಿನ್ನವಾ ಪಾಪ. ನಾಯಿನ ನನ್ನ ಮಂತತ ಮಾರಯ್ಯ ಬಾಸು ಜನಯ್ಯ ಬೌ ಬಿರಿಯಾನಿ ತನಿಕ್. ವನಿತಾ ಸಾಲಿನ್ ಹಾಯ್ ಹಲೋ. ಸಂತೋಷ್ ನಾಯ್ಕ ಊಟ ಆಯ್ತಾ? ಊಟ ಎಲ್ಲ ಆಯಿತು. ವೆಜ್. ವನಿತಾ ಸಾಲಿನ್ ವೆಜ್ ನಮಗೆ. ಮತ್ತು 21 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಕ್ವೆಶನ್ ಕೇಳಿಕಿದ್ರೆ ಬೇಗ ಬೇಗ ಕೇಳಿ. ಇನ್ನು ಸ್ವಲ್ಪ ಹೊತ್ತು ಇರ್ತೇನೆ ಲೈವಲ್ಲಿ, ಮತ್ತೆ ಲೆಫ್ಟ್. ಈಗ ನನ್ನ ಮಗಳು ಬರ್ತಾಳೆ, ಕೂಗಿದ್ರೆ ಕರ್ಕೊಂಡು ಬರ್ತಾರೆ ಸೀದಾ. ಅನುರಾಧ ಪೂಜಾರಿ ಕಡಬ ಪೋತಿಜಿ ಐತೆ ಪಾಸ್ ಆತೆ ಅತಿ. ಚಶ್ಮಿತ ಎಸ್ ಗಾಳಿ ಬರ್ಸ ಮುಲ್ಪ ಗಾಳಿ ಬರ್ಸಲಿದ್ದು ನಾಲೆಜ್ ಬರೋನು ನಂಗೆ ಗೊತ್ತು ಜಂಕ್ಲೆ ಮುಲ್ಪ ಕೇನು ನಾಲೆಜ್ ಕರೆಕ್ಟ್ ಬಿದೈ ಬೊಣ ಗೊತ್ತಾಗ. ಆರಾಮಿದ್ದೀರಾ? ಹೌದು ನಾನು ಆರಾಮ, ನೀವು ಆರಾಮಿದ್ದೀರಾ? ಮತ್ತು
ಎಂಥದ್ದು ನೆನಪಾಯ್ತು. ಮತ್ತೆ ಎಲ್ರು ಹೇಗಿದ್ದೀರಾ? ಮತ್ತೆ ಎಂತಪ್ಪ, ಎಂಥದ್ದು ಹೇಳಿಕೆ ಲೈವ್ಗೆ ಬಂದೆ ಎಂತಂತಲೇ ಮರ್ತೋಯ್ತು ನನಗೆ. ನಾಳಿನ ವ್ಲಾಗಲ್ಲಿ ಕ್ವೆಶನ್ ಉಂಟಾಯ್ತಾ, ಕ್ವೆಶನ್ ಕೇಳಿದ್ದೇನೆ, ಆನ್ಸರ್ ಮಾಡಿ ಗಿಫ್ಟ್ ಗೆಲ್ಬೋದು. ನಾಳಿನ ವ್ಲಾಗಲ್ಲಿ ಇದೆ. 24 hour ಟೈಮ್ ಇರ್ತದೆ ಆನ್ಸರ್ ಮಾಡಲಿಕ್ಕೆ. ಕಮೆಂಟಲ್ಲಿ ಆನ್ಸರ್ ಮಾಡೋದಲ್ಲ ಇನ್ನು. ಛೀ, ಬಂಗಾಯಿ ದಾದ ಮಲ್ಪೋಡು ಅರ್ಥ ಇಜ್ಜಿ ವನಿತಾ ಸಾಲು. ಛೀ, ನಾನು ಕೂಡ ಸೂಪರ್. ಓಕೆ, ಮತ್ತೇನಾದರೂ ಮಾತಾಡ್ಲಿಕ್ಕಿದ್ರೆ ಮಾತಾಡಿ, ಏನಾದರೂ ಕ್ವೆಶನ್ ಕೇಳಲಿಕ್ಕಿದ್ರೆ ಕ್ವೆಶನ್ ಕೇಳಿ, ಆನ್ಸರ್ ಮಾಡುವ. ಕಷ್ಟಪಟ್ಟು ಲೈವ್ಗೆ ಬಂದಿದ್ದೇನೆ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಮಾತ್ರ. ಮತ್ತು ತುಂಬ ಕಮೆಂಟ್ ಮಾಡಿದ್ರಿ ಇವತ್ತಿನ ವ್ಲಾಗಿಗೆ, ಎಲ್ರಿಗೂ ಥ್ಯಾಂಕ್ ಯು. ಕಮೆಂಟ್ ಮಾಡಿ ಬ್ಲೆಸ್ ಮಾಡಿದ್ರಿ, ಥ್ಯಾಂಕ್ ಯು. ಮತ್ತೆಂತಪ್ಪ, ಅಕ್ಷಿ ಬರ್ತಂತೆ. ಕಿರಣ್ ಬಿಯ ಸಾಕ್ಷಿ ಒಂದು ಸೀತಾಪ್ನಲಕೊಂಡೊಂಚ ಅಕ್ಷಿ ಅಕ್ಷಿ ಅಕ್ಷಿ. ಮತ್ತೆ ಬೇಗ ಬೇಗ ಮಾತಾಡಿ. ಸುಭಾಷಿಣಿ ಚುಬ್ಬಿ ಇದು ಚುಬ್ಬಿಯಕ್ಕ ದೇವರೇ ಬೆಂಕಿ. ಯಾನ್ ಓಡೆಗಕ್ಕ ಬರ್ಪುನಿ ಅನ್ಕ ಬಕ್ಕಡುಲ್ಲೆ. ಇತ್ತೆಂಕ್ಲೆ ಮೂಲೆ ಉಂಡತೆ ಪೆತ್ತ ಉಂಡತಕ್ಕ ನಾದ ಶೀತ ಉಂಡ ಅವೇ ಸೀತಾಪನ ಅಂದಜ್ ಅಕ್ಷಿ ಬರೋನುಂಡು. ರಕ್ಷಾ ಮಲಯಾಳಿ ಕುಟ್ಟಿ ಹಾಯ್ ಅಕ್ಕ, ಹಲೋ ಎಂಚೊಲ್ಲರ ಯಾನ್ ಸೂಪರ್ ಉಲ್ಲ ಇರು ಹುಷಾರುಲ್ಲಾರ. ಮೆಣಸಾಂಡೆ ದಾದ ಸ್ಪೆಷಲ್ ವೆಜ್ ನಿಕ್ಲೆಗ್ ದಾದ ಸ್ಪೆಷಲ್. ಇತ್ತಂಡ ಬರ್ಸ ಬರೋನುಂಡು. ಇತ್ತೆ ಮೋಸ್ಟ್ಲಿ ನೆಟ್ವರ್ಕ್ ಪೋಣಂಜಿ ಪನ್ಲೆ ಅವ 5G ಉಂಡು ತುಕ್ಕ. ನೆಟ್ವರ್ಕ್ ಪೋಣಂಜಿ ಪನ್ಲೆ ಬಲ ಒಂಜಿ ಕೊಂಡೆ ಕೊನೊಲ್ಲ. ಚುಬ್ಬಿಯಕ್ಕ ಇಲ್ಲಡೆ ಬರ್ತನ ಬರ್ಪೆ ನಾನು. 1 ತಿಂಗಳು ಬರ್ಪುಜಿ ಅಂಚಿ, 1 ತಿಂಗಳು ಕರೀದು ಬರ್ಪೆ ನಾನು. ಅಕ್ಕ ಯಾನ್ ಹುಷಾರುಲ್ಲೆ. ಓಕೆ, ತಿರ್ತು ಮುಟ್ಟ ಕೊನತ್ತು ಕೊರ್ಲೆ ಫೇರ್ ಅಲ್ಲೇ ಚುಬ್ಬಿಯಕ್ಕ ಇರಡ ಪುನಿ ಮುಟ್ಟ ಬಲ್ಲೆ ಬೊಕ್ಕ ಬರ್ಪ. ಎಕ್ಲೆಕ್ಕು ಬರೀ ಸ್ಪೆಷಲ್ ಅಂತ ಕಡಪಲೆ ಎಂಕ್ಲೆ ವೆಜ್. ఒకదాల పత్తరుండ హవ్య నిడ్డాచి హాయ్ అక్క, హలో గీతాజీ శెట్టి. ಓ ಗೀತಕ್ಕ ಉಲ್ಲಾರ ಈರೊಂಜಿ ಲಾಕ್ ನೆಟ್ಟೆ ಲೈವ್ ಬೋರ್ಡ್ ಮಾರೆ ಖುಷಿ ಹಾಕೊಂಡು. ಹಾಯ್ ಜನರೇ, ಹೇಗಿದ್ದೀರಾ? ಎತ್ತಿನ ಪೆನ್ ಪೂರಾಗಿರುತ್ತೆ ಮಾರೆ ಲೈವ್ಗೆ ಬರ್ರೆಗೋಸ್ಕರ. ಬೇಗ ಬೇಗ ಪಾತಿರ್ಲಿ. ಅನಿತ ಸಾಲಿಯನ್ ಬಾಲೆದಾದ ಮಲ್ಪಲ್ಲಿ ಬಾಲೆದ ಅಪ್ಪ ಗೊಬ್ಬ ಒಂದುಲ್ಲೇರು ಇದೈಡುಲ್ಲೇರು ಅತ್ತೆ ನಾನು ಬಾಕಿ ಪಾಡ್ದು ಕ್ಲೋಂದೆ ಬಾಕಿ ಪಾಡ್ದು ಒಳ್ಳೆ ನೆಟ್ವರ್ಕ್ ಇಚ್ಚಿ. ಓ ನೆಟ್ವರ್ಕ್ ಇಪ್ಪರ ಬೊಲ್ಲ ಬತ್ತನ ಓಡಿಗೆ ನೆಟ್ವರ್ಕ್ ಇನ್ನು ಎಂಕ್ಲು ಬೊಲ್ಲಡ್ ಬಂದ ಹುಣ್ಯ ತೋಡಿಗೆ ಜರ್ತದೆ ಫುಲ್ಲು ನೀರು ಎಲ್ಲ ಬ್ಲಾಗ್ಡ್ ಅನ್ಕೊಂತೇಳಿ ನಮ್ಮ ಇಲ್ಲಗ ಬೈದೆ. ಸೊ ನೆಟ್ವರ್ಕ್ ಇಚ್ಚಿ ಓ ಇರೇ ಅಲ್ಪ ಬಣ್ಣ ನೆಟ್ವರ್ಕ್ ಇಜ್ಜಾತ ಅಮ್ಮ ಮನ ಒಂದಿತ್ತೇರಿ ನೆಟ್ವರ್ಕ್ ಉಪ್ಪಿಜಾತ ಪೋಗೋಣ ಪೂರ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ. ನಿನ್ನ ಹೆಂಚಿನ ಮರೆ ಚಾನಲ್ ಪೊಕ್ಕಡೆ ಜನರೇ ಅವನದು ಚಾನಲ್ ಇಲ್ಲ ಆಯ್ತಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಪ್ಲೀಸ್. ಮೆಸೇಜ್ ಬರ್ತೇನೆ. ಶ್ರೇಯ ನಾಯಕ್ ಹಾಯ್ ಹಲೋ. ಸಂಜು ಈ ನಾನು ತೂನ ಸಂಜುನ ಬುದರ್ಕೆ ಎನ್ನಂತ ವಾಸಂಗ್ ನೆನಪು ಬರ್ಕೊಂಡು ಪಲ್ನೆ ತುಕ್ಕ. ಸಂತೋಷ್ ನಾಯ್ಕ್ ಗುಡ್ ನೈಟ್. ಮಾಣಿಡ್ ಆಂಡ ಎಡ್ಡೆ ನೆಟ್ವರ್ಕ್ ಉಂಡು ಅನ್ನಂದು ತುಲೆ ಮಾಣಿಡ್ ಎಡ್ಡೆ ನೆಟ್ವರ್ಕ್ ಉಂಡು ತುಲೆ. ಸುಭಾಷಿಣಿ ಚಿಪ್ಪಿ ಬಲ ಸಂಜು ರೈಲ್ದ ಮಾರ್ಗದ ಸಂಜು ಪೋಲ್ ರೈಲ್ದ ಮಾರ್ಗದ ಇರೆಗು ಶೀತನೆ ಒಂಚೂರು ಶೀತ ಅವಲಗೊಂಡು ಅಕ್ಷಿ ಬರೋದುಂಡು. ಅರ್ನ ಚಾನಲ್ ಹೋಗಿ ಆಯ್ ಪೊಕ್ಕಡೆ ಬಿಡಿ ಆಯ್ನ ಚಾನಲ್ ಇದ್ದಿ ನಾಲೆಜ್ ಪೊಕ್ಕಡೆ. ಸಚಿನ್ ಆಂಡ ಉಂಡು ಸಚಿನ್ ಮಣಿ ಕಾಪಿ ಕಾಡೋದು ಸಂಜುನ ಚಾನಲ್ ಇಜ್ಜಿ ಆಯ್ನ ಚಾನಲ್ ಇಪ್ಪುನ ಅದಕ್ಕೆ ಆಯ್ಪನ್ನ ಸಬ್ಸ್ಕ್ರೈಬ್ ಅನ್ಕೊಳ್ಳೇನು ಮಾತಾಡಿ ಸಬ್ಸ್ಕ್ರೈಬ್ ಅನ್ಕೊಳ್ಳೆ ಅವ ಇತ್ತೆ ಬರ್ಪೆ ಅಲ್ಲೇ ಚುಬ್ಬೆಕ್ಕ ಬರ್ಪೆಗೆ ಸಂಜು. ನಾನು ಆ್ಯಕ್ಚುಲಿ ಇವತ್ತು ಇನ್ಸ್ಟಾಕ್ಕೆ ಲೈವಿಗೆ ಹೋಗುವ ಅಂತಿದ್ದೆ
ಆದ್ರೆ ಇಲ್ಲಿ ನಂಗೆ ಸಟ್ಟಾಗಿ ಹೋಗಿದೆ ಮಾರೆ, ಲೈವ್ಗೆ ಬಂದು ಬಂದು ಏನೋ ಮಿಸ್ ಮಾಡಿದಾಗ ಆಗ್ತದೆ, ಹಾಗೆ ಬಂದು ಬಿಟ್ಟೆ. ಸುಬ್ಬೆಕ್ಕಡ ಪಲ್ಲೆ ಬಾಕಿ ಮಾರ್ಗ ಕೊಡತ್ತು ಕೊಡಡಿ ಎಗ್ಲೆ ಫ್ಯಾಮಿಲಿ ಸೂತಿ ಕತೆ ಎಗ್ಲೆಗೆ ತೀರ್ಥ ಕಂಡಡ ಪೋಪ್ಲಕ್ಕೆ ಮಿತ್ತ ಕಂಡಡ ಪೋಪ್ಲಕ್ಕೆ ಇಜ್ಜಿ ತೀರ್ಥ ಕಂಡಡ ಪೋಡು ಒಂಜಿ ಸುತ್ತಾದ ಪೋಡು ಎನ್ನಲ ಉಂಡು ಮಾರೆ. ನಿನ್ನ ತಾಯ್ತ ಚಾನಲ್ ನಿನ್ನ ಕರ ನಿನ್ನ ಆಯ್ ಸುಬ್ಬೆಕ್ಕ ಸುಬ್ಬೆಕ್ಕ ರೇವತಿ ಆಂಟಿನ ಪಲ್ಲೆ ಹುಚ್ಚುಂಡು ಒಂದು ಎಂತ ಗೊತ್ತುಂಟ, ಅಲ್ಲಿ ಸುಭಾಷಿಣಿ ಸುದ್ದಿಂತಿದ್ದಾರಲ್ಲ ಅವರ ಅಮ್ಮ ರೇವತಿ ಆಂಟಿ ಅಂತ, ಅವರಿಗೆ ಕಾಲಡಿಯಲ್ಲಿ ಎಂತಾದ್ರೂ ಉಂಟು ಅಂತ ಹೆದರಿಸಿದ್ರುಂಟಲ್ಲ 1 ಮೈಲ್ ದೂರ ಓಡ್ತಾರೆ. ಅವರಿಗೆ ಪ್ರತಿ ಸಲ ಹೆದರಿಸಿ, ಇನ್ನೊಂದ್ಸಲ ಬ್ಲಾಗಲ್ಲಿ ನಿಮ್ಗೆ ಎದುರಿಸಿ ಅವರ ವಿಡಿಯೋ ಮಾಡಿ ತೋರಿಸ್ತೇನೆ ನೋಡಿ ನಿಮ್ಗೆ ಎಷ್ಟು ಹೆದರ್ತಾರೆ ಗೊತ್ತುಂಟ. ಒಂದು ಚೇಳು ಒಟ್ಟುಂಟು ಅಂತ ಹೇಳಿದ್ರೆ ಹೆದರ್ತಾರೆ ಅವ್ರು, ನೋಡ್ತಿದ್ರೆ ಈಗ ನೆಗಡ್ತಿರ್ಬೋದು ಮಾತ್ರ ಅಲ್ಲಿ ಲೈವಲ್ಲಿ. ತುಳಸಿ ಸಂಜು ಹುಚ್ಚಿಯಾನ್ ಗಿಡಪ್ಪೆ ಇವರ ಇನ್ನೊಬ್ರು ಮಗಳು ಬಂದು ಸುಭಾಷಿಣಿ ಅಕ್ಕನ ಅಕ್ಕ, ಇದು ತುಳಸಿ. ನಿಕ್ಲು ಮಾತ ಒಟ್ಟಿಗೆ ಲೈವ್ ಇಡುಲ್ಲಾರ ಅತ್ತೆ ಬೇತೆ ಬೇತೆ ಉಳ್ಳಾರ. ಗೀತಾಜಿ ಶೆಟ್ಟಿ ಉದ್ದು ಆಡ ಪನ್ನೀರ ಪಲ್ನೆರಡ ಉಂಡು ಆಂಡ ಪನ್ನೀರ ಪಲ್ನೆರಡ ಅಂಚ ಪನ್ನೀರ. ಓಕೆ ಓಕೆ. ಅದು ಮುಲ್ಪ ಅಕ್ಕ ತಂಗಿ ರಜ್ಜನೆಲ್ಲ ಇಡುಲೇರು ಒಂಜೆ ಇಲ್ಲಡಿತ್ತಿದ್ರೆ ಅಡ್ರಡ್ ಲೈವ. ಓ ದೇವಾ, ಆಂಡ ಆವಡ ಹೆಂಗೆ ವ್ಯೂಸ್ ಜಾಸ್ತಿ ಆಗ್ಬಿಡು ಉಳ್ಳೆ. ಯಾನು ಬೇತೆ ಉಳ್ಳೆ ಇವ್ರು ಬೇತೆ ಉಳ್ಳಾರ. ಅಂಚ ಅಲ್ಪ ತುಳಸಿ ನುಲ್ಲೆರತೆ ಬಂಗಾರ ಮಿನಿ ಬೋಡ ನರಡ ಕೇಳಿನಾರು ಬಂಗಾರದ ಅಂಗಡಿ ಡುಪ್ಪುನು. ಅರ್ಥ ಆಯ್ತಿನ ಪಲ್ಲೆ, ಅರ್ಥ ಆಗ್ಲಿದ್ರೆ ಹೇಳಿ, ಕನ್ನಡದಲ್ಲಿ ಮಾತಾಡ್ತೇನೆ ನಾನು. ತುಳುವಲ್ಲಿ ಹೇಳ್ತಿದ್ದಾರೆ ಅಂತೇಳಿ ತುಳುವಲ್ಲಿ ಮಾತಾಡ್ತಿದ್ದೇನೆ. ಮತ್ತೇನಾದ್ರೂ ಕ್ವೆಶನ್ ಇದ್ರೆ ಕೇಳಿ ಗೈಸ್, ಕ್ವೆಶನ್ ಕೇಳಿ ಅಲ್ಲ. ಎಷ್ಟು ಕಷ್ಟಪಟ್ಟು ಲೈವ್ ಬಂದು ನೋಡಿ, ಇಲ್ಲಿ ಲೈಟಲ್ಲಿ ಇಟ್ಕೊಂಡು ರಿಂಗ್ ಲೈಟಲ್ಲಿ ಇಟ್ಕೊಂಡು ನಂಗೆ ಇಲ್ಲಿ ಲೈಟ್ಸ್ ಎಲ್ಲ ಎಂತಸಲ್ಲ, ನೆಟ್ವರ್ಕ್ ಕೂಡ ಇರೋದಿಲ್ಲ ಗೊತ್ತುಂಟ. ಎನ್ನತ್ತು ಮಾರ ಇದ್ದಿ ಎಂಚಿನ ಹತ್ತು ಅಂಡ ಇದು ಅಲ್ಪದೈತ ಬೇಲೆ ಅನ್ಕೊನು ಐಕ್ ಅವು ಮಧ್ಯಕ್ಕೆ ಇರಗ್ಯವು ಇನ್ನನ ಅಂಗಡಿ. ಇಂಗ್ಲೀಷ್ ಇನ್ನದಾಯ್ತು ಇಂಗ್ಲೀಷ್ ಧರ್ಮ ಕೊರ್ಪೆರ ಬಂಗಾರ ಗೀತಕ್ಕ ಇರೆಗ್ ಕೊರುವೆರದ ಅನ್ನ ಇರು ಊರುದಾರತ ಅಂಚಾದ್ ಕೊರುವೇರು ತುಲೆ ಇತ್ತೆ ಬಂಗಾರ ಧರ್ಮಗ್ ಕೊರ್ದ ಪ್ರಳಯ ಅಂಚೊಂಡು ರೇಟ್. ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಪಸ್ ಹೇಳ್ತಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಇರಬೇಡಿ. ಎಂತ ಸೀತಾಕು ನಾನು ಇಂಗ್ಲೀಷ್ ಪಾತಿರ್ಲಿ ನಿನ್ನ ತಾರೆ ನಿನ್ನ ತುಕ ಈ ಇಂಗ್ಲೀಷ್ ಪಾನ ಫಸ್ಟಿಗೆ ಧರ್ಮಗೆ ಅನ್ಕೊಳ್ನ ಬೊಕ್ಕ ಯಾನ್ ಇಲ್ಲಡೆ ಒಂದು ಅಲ್ಪ ರೇವತಿ ಅಂಟಿತ್ತು ನಂಜಿ ಚೇಳು ಬೋಡು ಪಲ್ಲೆಗೆ ಎಂಟರ್ಟೈನ್ಮೆಂಟ್ ಇತ್ತು. ಗಿತ್ತಜ್ಜಿ ಶೆಟ್ಟಿ ಇರೆಗ್ ಗೊತ್ತು ಯಾನು ಊರುದಾಲ್ ಬಂದು ಅಕ್ಲಿಗೆ ಗೊತ್ತುಂದೇ ತುಳಸೆಕ್ಕ ಏರ್ ಗೊತ್ತಾಂಡೆ ಗೀತಾಜಿ ಶೆಟ್ಟಿ ನಮ್ಮ ಉದ್ದದ ಅಶೋಕ್ ಅನ್ನುಲ್ಲರ ಕಾರಣ ವೈಫರ್ ಇಲ್ಲೇ ಗುರ್ತೆಪ್ಪು ಉದ್ದದಾರ್ ಅಲ್ಲ. ರೋಹಿಣಿ ನಾಗೇಶ್ ಹಾಯ್ ಹಲೋ. ಇದು ನಮ್ಮ ಮಾಣಿದ ಕ್ಲಡರೆ ಪಾತೆರ್ಲ ಕಾರಣ ಮುಲ್ಪ ತುಲೆ ಇಲ್ಲಿ ನೋಡಿ ಎಷ್ಟು ಜನ ಮಾಣಿಯವರು. ಸಂಜಯ್ ಮಾಣಿ ಕಾಪಿಕಾಡ್ ಮಾಣಿ, ಸುಭಾಷಿಣಿ ಸುದ್ದಿ ಮಾಣಿ, ತುಳಸಿ ಮಾಣಿ, ಗೀತಾಜಿ ಶೆಟ್ಟಿ ಮಾಣಿ ಎಲ್ಲ ಮಾಣಿಯವರು ಇದ್ದಾರೆ. ಸೌಮ್ಯ ಇದ್ದಾರೆ, ಸೌಮ್ಯ ಮಾಣಿ, ಗೀತಾಜಿ ಶೆಟ್ಟಿ ಇಂಟ್ರೊಡ್ಯೂಸ್ ಮಲ್ಪುರ್ಚಿ ಇಂಟ್ರೊಡ್ಯೂಸ್ ಬಂದ್ರೆ ಇನ್ನ ಫೋಟೋ ಬಾರ್ದ ನಿಜ್ಜತಿ. ಇನ್ನು ನಮ್ಮ ಊರ್ದಕ್ಲೆ ಗೊತ್ತಾವ ಈರುಂದು ಬೇತಕ್ಕೆ ಗೊತ್ತಾಪಂಡ ಇರಿಂಚಿರಿ ನಮ್ಮ ಊರ್ದಾರಕ್ಕ ಅನ್ನಂದು ಕೋಡೆದಾನೆಲ್ಲ ಇವಿಚಂಡು ಕೋಡೆ ಲೈವ್ ಇಜ್ಜೇನು ಇನ್ನಿ ಬೈದನ ಕೋಡೆ ಲೈವ್ ಬರಿಯರೆ ಎಂಕ ಪ್ರೋಗ್ರಾಮ್ ಪೋದಿತ್ತೇನೆ ಬೊಕ್ಕ ಹಿಂಗೆ ಮುಲ್ಪ ನೆಟ್ವರ್ಕ್ ತಿಕ್ಕೊಂಡು ಗೊತ್ತಿಜ್ಜಾನು ಮುಲ್ಪ ತಿಕ್ಕೊಂಡು ನೆಟ್ವರ್ಕ್ ಓಲ್ ಗೊತ್ತಿನ ವಿಂಡೋ ಸೈಡ್ ಮಾತ್ರ ಬೇತೆ ಓಲ ತಿಕ್ಕುಜಿ ಇಡೀ ಇಲ್ಲದಲ್ಲೇ ಓಲ್ಲ ತಿಕ್ಕುಜಿ ಒಂಚೂರು ಇಂಚಿ ಮೊಬೈಲಿಂದೆಲ್ಲ ತಿಕ್ಕುಜಿ ಅವು ಈ ಪ್ಲೇಸ್ ಮಾತ್ರ ಇಂಟರ್ನೆಟ್ ತಿಕ್ಕುಡು ಅವು ದಾಯ್ತ ಗೊತ್ತುಜಿ ಈರು ಮರ್ಯಾದೆ ದಿಪ್ಪುಚ್ಚಿ ಆಂಡು ಮರ್ಯಾದೆ ದಿಪ್ಪುಚ್ಚಿ ಮಾಣಿದ ಮಾಣಿಕ್ಯಲು ಅನ್ನಂದು ಅಕ್ಕ ಊಟ ಆಯ್ತಾ ಜಿಯೋ ಕ್ರಾಸ್ಟ್ ಆಯ್ತಾಯ್ತು ನಿಮ್ದಾಯ್ತಾ ಶ್ರೇಯನಾಯ್ತು ಕೋಡೆ ಟಿವಿ 9 ದಾಯ್ತಾ ಟಿವಿ 9 ಮಂಗ ನಾಗೇಶ್ ರೋಹಿಣಿ ನಾಗೇಶ್ ದಾದಾ ಕಜ್ಪು ವೆಜ್ಜಿ ನಿಕ್ಲೆಗೆ ದಾದಾ
ಯಪ್ಪೋ ಮಾಣಿದ ಮಾಣಿಕ್ಯಗೆ ಓವು ಒಲ್ಪಲ ತಿಕ್ಕಂದತೆ ಅನ್ನೊಂದು ಕರೆಕ್ಟ್ ಮಾಣಿದ ಮಾಣಿಕ್ಯಲ್ ಮನೆ ದಾದೆ ಎನ್ನಿದಾರ್ ಮಾಣಿ ಫ್ರೆಂಡ್ಸ್. ಎಸ್ ಮಾಣಿ ಫ್ರೆಂಡ್ಸ್. ಅದರಲ್ಲಿ ತುಂಬ ಸಣ್ಣವಂತ ಹೇಳಿದರೆ ಸಂಜಯ್ ಮಾಣಿ. ಅವನೊಬ್ಬ ಬಾಲಕ, ಇನ್ನು 21 ವರ್ಷದ ಬಾಲಕ. ಮತ್ತೆ ಏನಾದರೂ ಕ್ವೆಶನ್ ಕೇಳಿದ್ರೆ ಪ್ರಪ್ರಪ್ಪ ಕೇಳಿ. ಆಯ್ತಾಯ್ತು, ಬಾಗಿಲು ತೆಗೆದಿದ್ದಾರೆ, ಈಗ ಬರ್ತಾರೆ. ಬಂದು 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 ಎಲ್ಲ ಬಂದು ನೋಡಿ. ಮಗು ಮತ್ತು ಮಗುವಿನ ಅಪ್ಪ ಬಂದು ಕೋರಿ ಕಚ್ಪು ಅಂದ ಒಂತೆ ಪಾರ್ಸಲ್ ಮಂತ್ಲೆ ನೋಡಿ. ಒಂದು ನಿಮಿಷ. ಇತ್ತಿಗೆಂಡ ವಾಯ್ಸ್ ಸಾರಿ 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 ಎಂದು ಎನ್ನ ಫ್ಯಾಮಿಲಿ ತುಲೆ ಇದು ತೋಜ್ಜರ್ ಚೂರು ತಿರ್ಬಲೆ. ಅದು ಮೊಬೈಲಿಗೆ ಜಾಗೆ ಸಾಕಾಗುದಿಲ್ಲ. ಮೊಬೈಲಿಗೆ ಜಾಗೆ ಸಾಕಾಗುದಿಲ್ಲ. ನಿಕ್ಲೆ ಫ್ಲಾಶ್ ಲೈಟ್ ಮಾಡಲ್ಲ ಪೋಲೆ. ಇನ್ನು ಕುಜ್ಜಲು ಇತ್ತಲು. ಇತ್ತಿಗೆಂಡತೆ. ಓಕೆ ಓಕೆ ಎಸ್ ಜೈ ಆತು ಬಂಗಡ್ಲಿರೇನು ತೂ ಓಡಾಕಲ್ಲು ಗಣೇಶರೇ ಅಲ್ಲೇ ಸಂಜು ಊರೆಲ್ಲ ಕಮೆಂಟ್ ಮಂತ್ಲೆ ಲತೀಶ್ ಕುಮಾರ್ ಎಂಚಿನದು ಕಮೆಂಟ್ ಮಂತ್ವರು ಇಂಚ ಉಲ್ಲರ್ ಗಣೇಶ್ಗೆ. ನನ್ನ ತಲೆ ಮೇಲೆ ಫ್ಲಾಶ್ ಲೈಟ್ ಇಟ್ಟಿದ್ದಾರೆ ನೋಡಿ, ಮೊಬೈಲ್ ಅನ್ನು ಇಟ್ಟು ಇವರ ಮುಖ ನೋಡ್ಬೇಕು. ಅಲ್ಲೇ ಬೂರ್ನು 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 ಬೂರ್ನು. ಪಿಂಕಿ ಎನ್ನ ಕ್ವಶನ್ ದುಂಬುದ ನಮ್ಮ ಡ್ಯಾನ್ಸು ಹೂವಿಯ ಡ್ಯಾನ್ಸ್ ಅಂಚತ್ತು ಇಂದು ಚಂದಮಾಮ ಬಾವಾಪಗಿತ್ತಂಡ ಆತತ್ತು ಇಂದಿಯೇ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಹೆಜ್ಜೆ ಗುಜ್ಜೆ ಲಲ್ಲಲ್ಲ ಲಲಲಲ್ಲ ಅವು ಸಾಂಗ್ ಆತ ಗೀತಾ ಟೀಚರ್ ಬಣ್ಣ ದೊಡ್ತನ ಎಂಕನೇನ ಪಪ್ಪು ನಾವು ಮಾತ್ರ ಸಚಿನ್ ಅನ್ನ ಹೆಜ್ಜೆರ ಏನಿಲ್ಲಲುಲ್ಲೆ ಯಾನು ಕಬಕ್ಕಡುಲ್ಲೆ ಹಸ್ಬೆಂಡ್ ಇಲ್ಲ ಏತು ಪೊರ್ಲಿಯೇ ಗಣೇಶರೇ. ಥ್ಯಾಂಕ್ ಯು. ಸಂಜು ಓ ಸಂಜು ಆಯ್ನಿ ಲೈವ್ ಇಲ್ಲೇ ಮಂಗಿ ಮುಂಜಾನೆದ್ದು ಕುಂಬ ಇರು ಓಳಿತ್ತರು ಮಾರ್ರಶ ಅಂದಿಜಿನ ಲವ್ ಪೂರ ಸಾಂಗ್ ಅಪಗ ಮುಂಜಾನೆದ್ದು ಕುಂಬರನ ಬುಕ್ಕು ಕೆಲವುದಿತ್ತಂಡು ಮಾಯದಂತ ಮಳೆ ಬಂತಣ್ಣ ಕೆಲವ್ದು ಪುರ ಅಪಗ ಪುರ ಈ ಜಾನಪದ ಗೀತೆ. ಅಯ್ಯಪ್ಪ ಜಾನಪದ ಗೀತೆ ಪುರ ಸರಿ ಜಾಸ್ತಿ ಆಯ್ತಾ. ಅವು ಸರಿ ಕರೆಕ್ಟ್ ಬುಕ್ಕೊಂಜಿತ್ತಂಡು ಇರ್ ತೋಜರ್ ಅವಳ ನನ್ನ ತಲೆ ಮೇಲೆ ಕೂರ್ಸಿಟ್ಟಿದ್ದಾರೆ. ಅವಳು ಕೂದಲು ತಿಂತಾಳೆ ಈಗ. ಮತ್ತೆ ಅಬ್ಬಾ ನೀವೆಲ್ಲ ಇದ್ದೀರಲ್ಲ, ನಿಮ್ಗೆಲ್ಲ ಕಪ್ಪೆ ಕರ ತುಪ್ಪ ಜಲ್ಲೆಲ್ಲ ಸಾಂಗ್ ಇತ್ತ ಪಾಠದಲ್ಲಿ ಇತ್ತ ನಿಮ್ಗೆ? ಅಬ್ಬಾ ಕೋರಿದ ಡ್ಯಾನ್ಸ್ ಕೋಲನ್ನ ಅವು ಮಾತ್ರ ಬುಡ. ಅಬ್ಬಾ ಪ್ರತಿಭಾ ಕಾರಂಜಿಗೆ ಪೂರ ಉಂಡೈತೆ ಅವೇ ಸಾಂಗ್. ಕೋಲನ್ನ ಅವು ಇಂಚಿನ ಪದ್ಯ ನೆನಪಿಸ್ಬೇಕ. ಒಕ್ಕ ನಮ್ಮ ತುಳಸಿಯಕ್ಕೆ ಎಡ್ಡೆ ಡ್ಯಾನ್ಸರ್. ತುಳಸಿಯಕ್ಕೆ ಎಂತ ಡ್ಯಾನ್ಸರ್ ಗೊತ್ತುಂಟಾ? ಡ್ಯಾನ್ಸ್ ಮಾಡ್ಲಿಕ್ಕೆ ಹೋದ್ರೆ ಈಗ ಸಹ ಡ್ಯಾನ್ಸ್ ಮಾಡ್ತಾರೆ ಅವರು. ಅವರಿಗೆ ನನ್ಗಿಂತ ದೊಡ್ಡ ಮಗ ಇದ್ದಾನೆ. ನನ್ಗಿಂತಲ್ಲ ಸಾರಿ, ನನ್ನ ಮಗಳಿಗಿಂತ ದೊಡ್ಡ ಮಗ. 1ನೇ ಕ್ಲಾಸ್ 2ನೇ ಕ್ಲಾಸ್ ಇದನ್ನ. ಅವಾ ಅಂದು ಅಲ್ಲಿ ಕುಜರ ಇತ್ತೊಂದಿಲ್ಲ ಇನ್ನ ಬೋಡ್ತಾನೆ ಅಲ್ಪ ಕುಲ್ಲೆ ಕೋರಿದ ಕಟ್ಟ ಈ ಐಕ ಪೋಂದೆಪ್ಪತ್ತ ಸಂಜೆ ಕೋರಿದ ಕಟ್ಟಗೆ ಮಧ್ಯಾಹ್ನಂತ ಮಳೆ ಮಾಯದಂತ ಮಳೆ ಬಂತ ನನ್ನೊಂದು. ಓ ಲಚ್ ಬಾಬಿ ಆಲಿನ ಕುದಲು ಹೋಯ್ತೊಂದಿತ್ತ ಲಂಚ್ ಕೊನೆ ಇನ್ನ ಅಲಕ್ಕ ಪರಬು ಮಲ್ತಲ್ ಏನು. ಅಯ್ಯೋ ಅಕ್ಕ ಪರಬತ್ತು ಅವರೆಷ್ಟು ಚಂದ ಇದ್ದಾರೆ ಗೊತ್ತುಂಟ ನೋಡ್ಲಿಕ್ಕೆ. ಅವರೊಟ್ಟಿಗೆ ಒಂದ್ಸಲ ಲಾಗ್ ಮಾಡ್ತೇನೆ ನೋಡಿ ಎಷ್ಟು ಯಂಗ್ ಇದ್ದಾರೆ. ಸಂತೂರ್ ಮಮ್ಮಿಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಸಂತೂರ್ ಮಮ್ಮಿಗೆ ಎನ್ನಾತು ಮಲ್ಲ ಬಗ್ಗೆ ಎತ್ತು
ಎನ್ನ ಮಗಲ್ ನಿರ್ದು ಮಲ್ಲ ಮಗೆ ಪಂಡ ಒಂಜಿ 5 ಕ್ಲಾಸ ಸಾರಿ 5 ವರ್ಷ 5 ವರ್ಷ 4 ವರ್ಷನಾ ನಮ್ಮ ಮಗಳು 1 ವರ್ಷ ಅವರು ವ್ಲಾಗ್ ಅಲ್ಲಿ ಇದ್ದಾರ ಅಂತ ಇದ್ರೆ ನಾನು ಇವತ್ತು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೇನೆ ಯಾವ್ದು ಅವರಿದ್ದ ವ್ಲಾಗ್ ಅಣ್ಣ ಥ್ಯಾಂಕ್ ಯುಗೆ ಸಂತೂರ್ ಮಮ್ಮಿ ಬನ್ನಿ ಅಮ್ಮ ದೇವರೇ ಬಚ್ಚಿ ಹೋಯ್ತು ಮತ್ತೆ ಎಂತಾದ್ರು ಗೊಬ್ಬರ ದುಮ್ಮಿನ ತಿನ್ನತ್ತಾರೆ ಬಚ್ಚಿ ಹೋಯ್ತು ಅಂತ ಹೇಳಿದಲ್ಲ ಗೊಬ್ಬರ ದುಮ್ಮಿನಂತೆ ಮತ್ತೇನಾದ್ರು ಹೇಳಿ ಕುಂಟ ಮಾತಾಡಿ ಇದು ನನಗೆ ಇದು ವಿಡಿಯೋ ಕಾಲ್ ಮಾಡ್ತೇವಲ್ಲ ಹಾಗೆ ಆಗಿದೆ ಎಲ್ಲ ಮಾಣಿಯವರೇ ಇರುದು ಗೀತಾಜೆ ಶೆಟ್ಟಿ ಉಂಡಾರಾ ಏನ್ ಮಲ್ಪದ ಮಾರಿ ಪೂಜೆ ಇಂಕ್ಲೆಗ್ ಒಡಾಡು ಎನ್ನ ಜನ ಕಣ್ಣನೆ ಕುದರೆ ತೆರಿಯರು ಹೊರಡು ಎನ್ನ ನೆನಪಾಂಡು ಕಣ್ಣನ ಚೋರಿಟ್ಟಂಡತೆ ಮರುದಿನ ಕಾಂಡ ಇಂಕ ಅರ್ಥ ಇಜ್ಜಿ ಬಾ ಉಂಟ್ಲೆ ಹಂಚಿಪೋಲೆ ಉಂಟೆ ಎಣ್ಣೆ ಮಲ್ಪದ ಮಾರಿ ಪೂಜೆ ಇಂಕಲ್ನ ಅಡದು ಎನ್ನ ಜನ ಕಣ್ಣನೆ ಕುದರೆ ತೀರಿಯರು ಏರ್ತೀರ್ ನಿಂಗೆ ಅರ್ಥ ಇಜ್ಜಿ ಏರ್ತೀರ್ನ ಬಂಡದು ಕೋವಿಡ್ ಜೋರಿತ್ತು ಕೋವಿಡ್ ಏರ್ತೀರ್ ನಂಗೆ ಗೊತ್ತಾಯ್ಜಿ ಇಂಕ ಅರ್ಥ ಇಜ್ಜಿನ ಮಾತಾವನ ಸಾಂಡ ವನಸಾಂಡ್ ಇನ್ನಾಂಡ ಏತು ಉಲ್ಲರಕ್ಕ ಎಂಚ ಉಲ್ಲರಕ್ಕ ಸೂಪರ್ ಉಲ್ಲ ಶ್ರೀಜಿತ್ ಶೆಟ್ಟಿ ಇನ್ನ ಹಸ್ಬೆಂಡ್ ಕೇಳ್ನೆ ಇಂಡಿಯಾದ ಬಸವೆ ಪಾಕಿಸ್ತಾನ ಚೀನಾದ ನಡುಟು ಮೇಪುಂಡು ಐನ್ ಬೋರಿಪುನು ಏರ್ ಕೇಳ್ನೆ ಈರ್ ಪನ್ನೆರ ಬಲ್ಲಿ ಆನ್ಸರ್ ಏರ್ ದೇ ಇಂಡಿಯಾದ ಬಸವೆ ಪಾಕಿಸ್ತಾನ ಬೊಕ್ಕ ಚೀನಾದ ನಡುಟು ಮೇಪುಂಡು ಇಂಡಿಯಾದ ಬಸವೆ ಐನ್ ಬೊರಿಪುನ ಏರ್ ತುಲೆ ತುಲೆ ಎನ್ನೆರ್ದು ಬ್ರಿಲಿಯಂಟ್ ಉಲ್ಲೇರಿ ಯಾನ್ ನೀರಿಗೆ ಆನ್ಸರ್ ಮಂತಿ ಜಿಂಕಾರ್ ವಾಟ್ಸಪ್ ಕ್ವಶನ್ ಗೆಲ್ಲಿತ್ತೆ ಅಯ್ಯೋ ದೇವರ ಎನ್ನ ಕುಜಲ ಹಾಂಡು ಅಲ್ಲ ಕೈಟ್ ಬರ್ತಂಡು ಕುಜಲ್ ಹವ್ಯ ಗೌಡ ಹಾಯ್ ಒಂದು ಕಬಕದ ಹವ್ಯನಾ ಬಾ ಅಯ್ಯೋ ದೇವರೇ ನಾದಪ್ಪ ನಮ್ಮ ಅವಸ್ಥೆದ ಅಬ್ಬಾ ಅಲ್ಲಿ ಕುಜ್ಜಲು ಇಪ್ಪು ಅಲ್ಲಿ ಅವು ಚಂಡಿ ಕುಜ್ಜಲ ಐಕ್ ಬಿಡ್ತೀನಿ ಅನು ಫ್ರೆಶ್ ಸ್ಟೈಲ್ಗೆ ಬಿಡ್ತೀನಿ ಅತ್ತಿಯನು ನಿತಿನ್ ಹಾಯ್ ಹಲೋ ಅಲ್ಲೇ ಸಂಜಿನ ತೂಲೆಗೆ ಮತ್ತೆಲ್ಲ ವಿಶೇಷ ಲಚ್ಚು ಈರಿಡೆ ಬಲೆ ಮಗಿ ಈರು ಬತ್ತವನು ಇತ್ತಕ್ಕೇನು ಜಲ ಅಲ್ಲ ಇಡೀ ಕುಜಲ್ ಪುರ ಒಯ್ತದುಂಡತ್ತ ಅಲ್ಲ ಕೈಟ್ ಬರ್ಕೊಂಡು ಗಣೇಶರು ಬಿಸ್ಸೆ ವನಿತಾ ಶಾಲೆ ಓಕೆ ಬಾಯ್ ವನಸ್ ಮಾಲ್ಪಡು ಗುಡ್ ನೈಟ್ ವನಿತಕ್ಕ ವನಿತಾ ಅಕ್ಕನ ಗೊತ್ತುಜಿ ತಂಗೆ ಅಕ್ಕನ ಓಕೆ ದಾಲ ಕ್ವಶನ್ ಕೇಳ್ಕೊಂಡಾ ರಪ್ಪ ಕೇಳ್ನೆ 10 ನಿಮಿಷ ಪ್ರಾತೆ ಲತಾ ಮಂಜು ಹಾಯ್ ಸಿಸ್ಟರ್ ಹಲೋ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಊಟ ಆಯ್ತಾ ಊಟ ಎಲ್ಲ ಆಯ್ತು ನಿಮ್ದಾಯ್ತಾ ಇಲ್ಲ ಹೆಂಚಿನ ಅಲ್ಲಿ ಬರ್ಪುಜಲ್ ಅಬ್ಬಾ ಬಗ್ಗೆ ಮುಲ್ಪ ಲೈಟ್ ಪೂರ ಒಯ್ತು ಪಾಡೋಲ್ಲ ಆ ಬಾಲೆನು ಪತೋಲ್ಲೆ ಬೊರಿಯರು ಗೀತಕ್ಕ ಚುದ್ದಿ ಮಿಥುನ್ ಹಾಯ್ ಹಲೋ ಆ ಬಾಲೆನ್ ಪತೋಲ್ನೆ ಮಗಲನ ತೆಲಿಕೆ ಬರ್ಪುಂಡು ಕುಜಲ ನಿಮಗೆ ನೇ ಪೂರ ಒಯ್ಪರೆಜ್ಜಿ ಬಾರಿ ಬಂಗಡ ಲೈವ್ ಸೆಟಪ್ ಮಾಡ್ತದೆ ಮುಲ್ಪ ಪೂರ ಒಯ್ಪಲಿತ್ತೆ ಇದಾಯ್ತ ನೀರು ಈರ್ ಮೋನೆ ತೋಜರ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಸಿಸ್ಟರ್ ದಾಲ ತೋಜ್ಜಿ ಓ ತೂಲೆಗೆ ನನ್ನ ಕಂಡನೊಂದು ಉಪದ್ರ ಮಾಡುದು ನೋಡಿ ಐದ್ನ ಮೊನೆ ಇಡಲೆ ಇಂಚು ಬಲೆಗೆ ಮತ್ತೆಂತ ಈ ರಿಜ್ಜಾರ ಕಬರಿಯನ್ ಹಾಯ್ ಸಿಸ್ ವನಸಾಂಡೆ ಲತಾ
ಲತಾ ಕೊಟ್ಟಿಯ ಲತಾ ಮಂಜು ಮುದ್ದು ಕಂದ ಮುದ್ದು ಕಂದ ತೂಲೆ ಮುದ್ದು ಮುದ್ದು ಅವೇ ಪತ್ರ ದೀತಾನು ಮುದ್ದು ಕಂದನು ನಿತಿನ್ 31 ಜನ ಏರು 31 ಜನ ಸಬ್ಸ್ಕ್ರೈಬ್ ಮಲ್ದಾರ ಸಬ್ಸ್ಕ್ರೈಬ್ ಅಂತಲ್ನಿ ಜೋಕ್ಲೆಗ್ ಮೊಬೈಲ್ ಲೈಟ್ ಮೋನೆ ಬುರ್ರೆ ಬಲಿ ಮೊಬೈಲ್ ಲೈಟ್ ಹತ್ತವು ಅವು ದಾಲಂಡು ಪ್ರಾಬ್ಲಮ್ ಲೆಜ್ಜಿ ಅವು ಇಂಚಿನ ಗೊತ್ತುಂಡೆ ರಿಂಗ್ ಲೈಟ್ ಬಟ್ ಅವು ಕಣ್ಣಿಗೆ ಎಫೆಕ್ಟ್ ಆಪುನ ಅಂಚಿನ ಹತ್ತು ಲೈಟ್ ತಕುರು ತುಕುರು ಬಾಲೆಡ್ದು ಜಾಸ್ತಿ ಬಾಲೆದ ಅಮ್ಮೆರಿಗೆ ಉಪದ್ರ ಉಂಟು ಅಲ್ಲಿ ಇರೇಗ್ ಪದ್ರ ಅರೆನ್ ಎದುರು ಕುಲ್ಲದು ಈ ಪಿರೋ ಕುಲ್ಲು ಆರ್ ಕುಲ್ಲುಡೆ ಕುಲ್ಲುಂಡ ಮಲ್ಲೆಜ್ಜೆ ಆರ್ ಕುಲ್ಲು ಜೇರಕ್ಕ ನೀರು ಬರುಡಿಗೆ ಓಡೆ ಕುಲ್ಲೋಡಿ ಇಂಕುಂದ ಮೂಲು ಉಲ್ಲೇರು ದಾಲ ಕೇಳ್ನೆ ಕ್ವೆಶ್ಚನ್ ಅಯ್ಯಪ್ಪ ಏನಂದು ಗುಟ್ಟು ಜಲಾಲಿ ಇಡೀ ಒಯ್ತು ಮಾಡಲಿಕ್ಕೆ ಬೇತದಲ್ಲ ಪಾತರಂಡ ನಿಮ್ಮ ಮಗಳಿಗೆ ಫುಲ್ ಹಾರ್ಟ್ ಥ್ಯಾಂಕ್ ಯು ಮಗಳ ಪರವಾಗಿ ಅದು ಸ್ಪೆಷಲ್ ಮಲ್ದರು ಸ್ಪೆಷಲ್ ವೆಜ್ ಸ್ಪೆಷಲ್ ವೆಜ್ ಏನ ಕಂಡ ನಿನ್ನ ಕೋರಿಗೆ ಅನ್ನತ್ತಿದ್ದೀರ ಸಂಡೆ ಅದು ಅಬ್ಬಾ ಅರೆನ್ನು ಕುಲ್ಲಲ್ಲ ಅರೆನ್ನು ಪೂರ ಪಾತಿರ್ಬೇರು ಅಂದ ಓಕೆ ಇರು ಕುಲ್ಲೋಡಿ ಓಡಿ ಇಲ್ಲ ಕುಲ್ಲೋಟಿ ಇಂಚಲೆ ಅಬ್ಬಬ್ಬ ಎನ್ನ ಕಾರ್ ಪೋಲಿ ನಾನು ಇಂಚಲೆ ಒಬ್ಬ ಬಲೆ ನಂಜು ಕುಲ್ಲ ಹೊಚ್ಚಿ ಮರ ಕುಜಲು ಪೋಡು ಅಲ್ಲ ಕೈಟ್ ಬರ್ತೇನೆ ನಾನು ಕುಜಾಲೆ ಅವನಿಗೆ ಕಾಲೆ ಇಂಚಲೆ ಏನು ಊಟ ಇವತ್ತು ವೆಜ್ ಐಕೆ ನೀರ್ಲೆ ತಂದಲ್ಲ ನೋಡಿ ಉಪದ್ರ ಮಾಡ್ತಿದ್ದಾಳೆ ಅದಕ್ಕೆ ಕರ್ಕೊಂಡು ಹೋದ್ರು ನಿಮ್ಮ ಹತ್ರ ಮಾತಾಡೋ ಮತ್ತೆಂತ ಯಾನು ಪೋಪಿನಿ ಮಾಡಿಡು ಬಾಯ್ ಈ ಇಂಚಿನ ಏತು ಪುರ್ತಕ್ಕೆ ಪೋಪುನಿ 1 ಗಂಟೆ ಇಲ್ಲಡೆ ಪೋಪುನ್ನ ಉಂತಲೆ ಒಂಚೂರು ಎಲ್ಲೇ ಹೋಲಿ ಮಳೆ ಉಂಟಾ ಊರಲ್ಲಿ ಮಳೆ ಇಲ್ಲ ಈಗ ಮತ್ತೆ ಹೊರಗೆ ಬರ್ತುಂಟಂತ ಗೊತ್ತಾಗುದಿಲ್ಲ ಇಲ್ಲಿ ಇರೆಗ್ ರಬ್ಬರ್ ಇಜ್ಜ ಒಂಜಿ ಪಾಡ್ಲೆ ತರೆಕ್ ಬಲ್ಲು ಇಪ್ಪುನಾಗ ಕ್ಲಿಪ್ ಮೂಲೆ ಉಂಡು ತರೆ ಉಂಗೆರೆ ಬಾರ್ದೆ ಅತ್ತೆ ಸ್ಟೈಲ್ ಗುರ್ತು ಕಿತ್ತಿ ಅಲ್ಲ ತೊಟ್ಟಿಲ್ ಬಾಡ್ಲೆ ತೊಟ್ಟಿಲ್ ಬಾಡ್ಲೆತ್ತ ತೊಟ್ಟಿಲ್ ಒಂಜಿ 5 ನಿಮಿಷ ಬರ್ಪತ್ತೆ 5 ನಿಮಿಷ ನೋಡಿ ಉಪದ್ರ ಮಾಡುದು 5 ನಿಮಿಷ ತೊಟ್ಟಿಲ್ ಬಾಡ್ಲೆ ಈಗಲ ಜಪ್ಪಲು ನಮ್ಮ ರಥ ಉಂಡತ್ತ ವಿಟ್ಟು ಪೋಪುನಿ ಅಂದ್ ರಥ ಉಂಡು ಗೊತ್ತುಂಡು ಇನ್ನಿದಾಯ್ತು ಈತು ಕೊಡ್ತು ಪೋಪುನ ನಾನಾಡೆ ಎತ್ತುನಾಗ 1 ಗಂಟೆ ಆ ಕಲ್ಲಡ್ಕರ್ ಉಂಡೆ ಪೋನಾಗ ಅದೇವೇರೆ ಮತ್ತೆ ಎಲ್ಲ ಮಾತಾಡಿ ಇನ್ನು ಇವಳೆಂತ ಅವಳಷ್ಟೇ ಮಾತಾಡ್ತಿದ್ದಾಳೆ ಅಂತ ಹೋಗ್ಬೇಡಿ ಪಾಪಯೇ ಕಂಡ ನೀರ್ನ ಈರು ದಾಯ ಪಂಡರಕ್ಕ ಪಾಪ ಬಣ್ಣದು ತೂಲೆ ಸುರುಮಂತೇರಿ ಹಲೋ ಅನ್ನು ಕಟ್ಟಿಲ್ಲ ಈರು ಉಲ್ಲಾರ ಅಲ್ಲೇ ತೂಲೆ ಇದೊಂದು ಐಡಿಯಾ ಅನ್ಪಲೆ ತೊಟ್ಟಿಲ್ ಪಾಡ್ಲೆ ನಾನು ಲೈವ್ ಬರ್ಲ ಕೊಟ್ಟು ಪೂಜೆ ತೂಲೆ ಒಂಚೂರು 5 ನಿಮಿಷ ಗೊಬ್ಬಲೆ ಬರ್ತೀವಡು ಗಂಟೆ ಆಫ್ ಅನ್ಪೆ ಬೊಕ್ಕ ಪೋಯ್ ಪಂದ ಅಂಚತ್ತಿ ಅನ್ಕೇನಿ ಎಕಡ್ ನಿಂಚಿ ಲೈವ್ ಇಜ್ಜನ ಅಂದು ಇತ್ತೆ ಬತ್ತಿನ ಲೈವ್ ಒಂದು ಶೋ ಕ್ಯೂಟ್ ಸುಜಾತ ಥ್ಯಾಂಕ್ ಯು ಯಾರು ನಾನ ಮಗಳ ಗುಡ್ ನೈಟ್ ಗೀತಕ್ಕ ಕಂಡನಿ ಪಾಪ ಮಾರ್ರ ಅಂದು ತುಲೆ ಮೊಬೈಲ್ ಗೊಬ್ಬ ಒಂದು ಹಂಚಪುರ ಕತೆ ಜಸ್ಟ್ ಬರ್ತೀನಿ ಡ್ಯೂಟಿ ಇಡ್ದು ಅಂದೆ ಓಕೆ ಬೊಕ್ಕ ಆಂಡ್ ಅರ್ಧ ಗಂಟೆ ಆಂಡ್ ನನ್ನ ಪೋಡ ಇವ್ರದ್ದು ಲೆಫ್ಟ್ ಆವಡ ಇಂಚಾಂದು ಪಲ್ನೆ ಇಟ್ಲು ಪಲ್ನಕ 5 ಜಾಸ್ತಿ ನಾ ಕಂಡೆ ಅಲ್ಲ ಈಗ ಹಾಕುನು ಒಂಚೂರು ಪೆಟ್ಟದಿಲ್ಲ ಏನು ಬೊಲ್ಪುರ್ ನಿಂಚು ಪೆಟ್ಟು ತಿಂತಲ್ದ ವನಸಾಂಡ ವನಸ್ಪೂರ ಆಂಡ್ ಮಗಲ್ಗೆ ನಿದ್ರೆ ಬರ್ಪುನು ಅನ್ನಂದು ಅಲ್ಲ ನಿದ್ರೆಲ ಅರ್ಪುಂಡು
ఒక కోపల బరందుండు అంచె ಪೂರ ಪರಂಕೊನುಲ್ಲಲ್ ಜೋಕುಲು ಇಲ್ಲಾಡುಪ್ಪುನ ಖುಷಿಯೇ ಬೇತೆ ಅವಂದು ಕರೆಕ್ಟ್ ಜೋಕುಲು ಇಪ್ಪುನ ಇಲ್ಲಲ್ ಖುಷಿಯೇ ಬೇತೆಗೆ ಆಂಡ ತುಲಿ ಜೆಪ್ಪೆರೆ ಉಡುಪು ಜಾಲು ಕಜಿಪು ದಾದಕ್ಕ ಕಜಿಪು ವೆಜ್ ಇಂಕ್ಲೆಗಿನ ಸ್ಪೆಷಲ್ ಇಜ್ಜಿ ದಾಲ ವೆಜ್ ವೆಜ್ ಕನ್ನಡ ಕನ್ನಡ ಪಂಡೆ ಕಾಣತ್ತಿಚ್ಚಿ ಮುಖದಾಲ ಪಂಡ್ರೆ ಉಂಡಾ ಪನ್ನೀರ್ ಎತ್ತಿನ ಪಲ್ನಿ ರಪ್ಪ 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 ಪಾತಿರ್ಗ ಕಲ್ತುಲೆ ಅರ್ಧ ಗಂಟೆಲ ಕರಿಂಡು ಲೆಫ್ಟ್ ಆವಡ 21 ಜನ ಉಳ್ಳೇರು ಲೆಫ್ಟ್ ಎಲ್ಲ ಒಂದು ಸರ್ಪುಚ್ಚಿ ಮಾತ ಸಬ್ಸ್ಕ್ರೈಬ್ ಮಂತ್ಲೆ ಸಬ್ಸ್ಕ್ರೈಬ್ 5 ಸಾರ ಒಂತೆ ಪುನ ಸಬ್ಸ್ಕ್ರೈಬ್ ಆಯ್ರೆ ನಿಕ್ಲ ಫ್ರೆಂಡ್ಸ್ಗಳ ಪಲ್ಲೆ ನಿಕ್ಲ ಇಲ್ಲ ಕೈತಲ್ಲಿ ಪೂರ ಮೊಬೈಲ್ ಪೂರ ಪುನ ದೈಟ್ ಪೂರ ದೈತೊಂದು ವಿಜೆ ಕವಿತಾಸ್ ವರ್ಲ್ಡ್ ಒಂದು ಸರ್ಚ್ ಮಂತ್ಲೆ ತಪ್ಪೊಂದು ಸಬ್ಸ್ಕ್ರೈಬ್ ಹೊರದಿರ್ಲಿ ಒಕ್ಕಟ್ಲೆ ವ್ಲಾಗ್ ಪೋಪುಂಡು ವಿಡಿಯೋ ಅವರು ಭಂಗ ಬರ್ತಿದ್ದಾರಲ್ಲಿ ಈರು ದುಂಬು ಟಿವಿ ಆಂಕರ್ ಆದಿತ್ತರೆ ದುಂಬತ್ತಿತ್ತೆಲ್ಲ ಟಿವಿ ಆಂಕರ್ ಅದೇ ಉಳ್ಳ ಟಿವಿ ಆಂಕರ್ ಪ್ರೋಗ್ರಾಮರ್ ಒಕ್ಕ ಸ್ಕ್ರಿಪ್ಟ್ ವಾಯ್ಸ್ ಓವರ್ ಮಾತೆಲ್ಲ ಮಲ್ಪ ಇತ್ತೆಲ್ಲ ಬೈಯಾಗ ಪಂತಿಗ್ಲ ಬೋಪೆ ತೋಟದ ಬೆಲೆ ಮಲ್ಪೆ ಇಜ್ಜ ಮಲ್ತಿಜೇನಿ ಮಲ್ತಿಜ ಎಲ್ಲದ ವ್ಲಾಗ್ ಬರ್ಪುಂಡು ತೂಲೆ ಗೈಸಾವೆ ಇನ್ನು ಏತು ಪಂತಿ ಬಂತೇನೆ ಊರೆಲ್ಲ ಗೊತ್ತುಬೋದು ಗಣೇಶಗೆ ಜಾಲಿ ಎಲ್ಲ ನಚ್ಚಿಗೆತ್ತು ಏತಣ್ಣ ಇನ್ನ ಫ್ರೆಂಡ್ ಅತಿ ಚಿಕ್ಕೆ ಹಾಯ್ ಹಲೋ ಅಲ್ಲೇ ಫಾರಿನ್ದು ಬನ್ನಗವೆ ಬೋರ್ಡಿಗೆ ಉಮೇಶ್ ಅಮೀನ್ ಅಂದೆ ಓ ಟಿವಿ ಸಾಧಾರಣ ಅಂಡಿ ಕುಡ್ಲಾಡು ಪೂರ ಲೋಕಲ್ ಉಂಡೈತ ಅದು ಸಾಧಾರಣ ಚಾನಲ್ ಇತ್ತೆ ಏಯ್ ಅಂಚಕ್ಕಾವ ಚಾನಲ್ದ ಪುದರ್ ಗೊಚ್ಚಿ ಹೊಕ್ಕಡೆ ದಾಯ ಪಂಡಿತ್ತೆ ಫ್ರೀಲಾನ್ಸರ್ ಅದು ಮಂತೊಂದು ಪುನ ಇಕ್ಕೋಸ್ಕರ ತೂಲೆ ಏನ ಲಾಗ್ಡ್ ಉಂಡು ಚೆಕ್ ಮಾಡ್ಲೈಟ್ ಪೂರೆಟ್ಲ ಉಂಡು ಲೈವ್ ಪಂಪನ ಗೊಚ್ಚಾನ ಒಂಜಿ ಬಾನೋಲಿ V4 ನ್ಯೂಸ್ ಇಡುತ್ತೆ V4 ನ್ಯೂಸ್ ಕುಡ್ಲಾಡು ಅಂದಂದು ಒನಸಾಂಡೆ ದಾದಕ ಜಿಪ್ಪು ಸಂಜು ನಿಕ್ಕುಂಡತ್ತ ಒನಸಾಂಡೆ ದಾದಕ ಕಜಿಪು ವೆಜ್ ವೆಜ್ ಅಲೆ ಇರೆಗ್ ಥಮ್ಸ್ ಅಪ್ ಬತ್ತುನು ನಚಿಕೇತ್ನ ಅವತ್ತ ನಚಿಕೇತ್ ಬದನಾಜೆ ಪಂಡುದುಂಡು ಅಲ್ಪ ಏತ್ ಗಂಟೆ ಅಂಡಿ ನಚಿಕೇತ್ ಪೆನ್ನ ಕಾರ್ಲ ಸಾಧಾರಣ ಪೋಂಡು ಕುಳ್ಳುಗುಳುದು ಅಲ್ಲ ಯಾವ ಪನೊಂದುಲ್ಲೇರು ನಾನು ಲೆಫ್ಟ್ ಆವಡ ಲೆಫ್ಟ್ ಆಪೆ ನಮ್ಮ ಮಗಳಿಗೆ ನಿದ್ರೆ ಅದೊಂದುಂಡು ಇತ್ತ ಅರೆಗು ಕೋಪ ಪೂರ ಪರಂಕೊಂದುಲ್ಲ ಯಾನು ಒಮ್ಮನ್ ದೇಶ ಅಡುಪ್ಪುನು ಇರ್ನ ಯೂಟ್ಯೂಬ್ ಚಾನಲ್ ಫ್ರೀ ಉಪ್ಪುನಗ ತೂವೊಂದುಪ್ಪೆ ಎಡ್ಡೆ ಆಪುನು ಬ್ಲಾಗ್ ಥ್ಯಾಂಕ್ ಯು ಉಮೇಶ್ ಅಮೀನತೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅಮೀನ್ಗೆ ಒಮ್ಮನ್ ದೇಶ ಅಡುಪ್ಪುನಿಗೆ ಯೂಟ್ಯೂಬ್ ಚಾನಲ್ ಫ್ರೀ ಪುನ ತೂವೊಂದುಪ್ಪೆ ಎಡ್ಡೆ ಆಪುನು ಬ್ಲಾಗ್ ಅಂತ ಅನ್ನೋದು ಜೋಕುಲ ಬೋಡೆ పోతుండు ఇంక్ జోకులు బొడుదు పోతుండు ఇంక్ మూజి జోకులు ఉల్లేరు ఇంక్ ನಡಪೆರೆ ಬುರ್ತುಜಿ ನಡಪೆರೆ ಬುರ್ತುಜಿ ಅಗ್ಲೇನು ಇತ್ತೇನನ್ನು ತೂವನ್ನ ಸೊಂಟಗೆ ಮರೆತುಂಡು ಹಿಂಗೆ ದಾಯ್ತಕ್ಕ ಅಗ್ಲು ವರ್ಷ 6 ವರ್ಷ ಉಂಡು ಇಂಕಿನ ಕರೆಕ್ಟ್ ಅರ್ಥ ಉಂಡಿಜ್ಜಿ ಕೆಲವು ಮಾತ್ರ ಅರ್ಥ ಉಂಡು ಓಕೆ ದಾದನ ಪಂಡರ್ ಇಂಕ ಸತ್ಯ ಗೊತ್ತಾಯ್ಜಿ ಅನುರಾಧ ಪೂಜಾರಿ ನಚಿಕೇತ್ ಬದನಾಜೆ ಓ ಆಜಿ ಮುಕ್ಕಲಾಂಡ ಮುಲ್ಪ ಒರುಂಬ ಕಾಲಾಂಡ್ ಮಾರ್ ಆರಾಧ್ಯ ಡ್ರಾಯಿಂಗ್ ವರ್ಲ್ಡ್ ಹಾಯ್ ಹಲೋ ಅಕ್ಕ ಹವ್ ಆರ್ ಯು ಫೈನ್ ನೀವು ಹೇಗಿದ್ದೀರಿ ಕರ್ನಲ್ ಡಿಸೋಜಾ ಹಾಯ್ ಹಲೋ ಸಬ್ಸ್ಕ್ರೈಬ್ ಮಾಡಿ ಜೈ ಅಶೋಕ್ ಬಾಯ್ ಬಾಯ್ ಓಕೆ ನಾನು ಲೆಫ್ಟ್ ಆಗ್ತಿದ್ದೇನೆ ನಾಳೆ ಸೇಮ್ ಟೈಮ್ಗೆ ಬರ್ತೇನೆ 8:15 ನಂತರವೇ ಲೈವ್ಗೆ ಬರ್ತೇನೆ ಆಯಿತಾ 8:00 ಊಟ ಎಲ್ಲ ಆಗ್ತದೆ ನಂತರ ಲೈವ್ಗೆ ಬರ್ತೇನೆ ಡೈಲಿ ಬರಲಿಕ್ಕೆ ಟ್ರೈ ಮಾಡ್ತೇನೆ ಆವತ್ತಾ ಇವರಿದ್ರೆ ಮಾತ್ರ ಯಾಕೆಂತ ಹೇಳಿದ್ರೆ ಇವರು ಮಗುವನ್ನು ಆಟಡಿಸ್ಲಿಕ್ಕೆ ಇವರು ನಾನು ಲೈವಲ್ಲಿ ಒಂದು ಮಾತಾಡಲಿಕ್ಕೆ ಸಂಜೆ ಕಾಪಿಕಾಡು ಓಲು ಮಾಡಿ ರಾಜು ಗಂಟೆನೋ ಮಂಗ ಸೌಖ್ಯ ಅಕ್ಕ ಓಕೆ ಸಬ್ಸ್ಕ್ರೈಬ್ ಮಾಡೋದವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ಸಿಗೋಣ ನಾಳೆ 8:30 ನಂತರ ಎಷ್ಟು ಗಂಟೆ ಅಂತ ಹೇಳಿಕ್ಕಾಗೋದಿಲ್ಲ ಡೈಲಿ ಲೈವ್ಗೆ ಬರಲಿಕ್ಕೆ ಟ್ರೈ ಮಾಡ್ತೇನೆ ಯಾಕಂತ ಹೇಳಿದ್ರೆ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ ಬೇಕಾದರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೇನೆ ಯಾರಿಗಾದ್ರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೇನೆ ತುಂಬ ಜನ ಹೇಳ್ತಿದ್ದಾರೆ ಲೈವ್ಗೆ ಬನ್ನಿ ಅಂತ ಅದಕ್ಕೆ ಬಂದದ್ದು ಇವತ್ತು
ಸೊ ಬಾಯ್ ಬಾಯ್, ನೆಟ್ ಮುಗಿ ನಿಮಿತ್ತ. ಓಕೆ ಸರಿ, ಎಲ್ರಿಗೂ ಕೂಡ ಬಾಯ್, ನಾಳೆ ಸಿಗೋಣ. ಮತ್ತೆ ಎಲ್ರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಖುಷಿಯಾಗಿರಿ, ಬಾಯ್.